ಸಲ್ಲಿಕೆದಾರ ಸ್ವತಂತ್ರರಾಗಿರಿ, ಚಟುವಟಿಕೆಯಿಂದಿರಿ, ದುಂದುವೆಚ್ಚ ಮಾಡದಿರಿ, ಪ್ರತಿ ನಿಮಿಷ ಕೂಡ ಬೋಧಿಸುತ್ತಿರುವಂತಹ ಹಿರಿಯ ವ್ಯಕ್ತಿತ್ವ, ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಸುಲೈಮಾನ್ ಶೇಖ್ ರವರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಆಗಮಿಸಿದ ನಿಮ್ಮೆಲ್ಲರನ್ನು ಬಹಳಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಜೆ ಹಾಸ್ಪಿಟಲ್ ಮತ್ತು ಆಳ್ವಾಸ್ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಗಳೇ, ಸಿಬ್ಬಂದಿ ವರ್ಗದವರೇ, ಪದಾಧಿಕಾರಿಗಳೇ, ಮತ್ತೆ ಇಲ್ಲಿ ರಕ್ತದಾನವನ್ನು ಮಾಡಲಿರುವ ರಕ್ತದಾನಿಗಳೇ, ಮತ್ತೆ ಊರಿನ ಗುರು ಹಿರಿಯರೇ, ಇಂದು ಈ ಬೆಳುವಾಯಲ್ಲಿ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ 2ನೇ ಬಾರಿ ಈ ರಕ್ತದಾನವನ್ನು ಇದೇ ಜಾಗದಲ್ಲಿ ಮಾಡ್ತಾ ಇರಲಿಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ಅದೇ ಥರ ನಮ್ಮ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇವರು ಮೊದಲನ್ನು ಬರುವಾಗ 77ನೇ ಕ್ಯಾಂಪನ್ನು ಇಲ್ಲಿ ಮಾಡಿದ್ರು. ಈಗ ಸಾಧಾರಣ 14 ತಿಂಗಳ ನಂತರ 127ನೇ ಕ್ಯಾಂಪನ್ನು ಇವತ್ತು ಮಾಡ್ತಾ ಇದ್ದೇವೆ ಇಲ್ಲಿ, ಅಲ್ಹಮ್ದುಲಿಲ್ಲಾ. ಅದೇ ತರ ಇವತ್ತು 128ನೇ ಕ್ಯಾಂಪ್ ಕೂಡ ಕೆರೆಕಾಡು ಮುಲ್ಕಿಯಲ್ಲಿ ಕೂಡ ಆಗುತ್ತಾ ಇದೆ. ಇದು ರಕ್ತದಾನ ಒಂದು ಬಹಳ ನಮಗೆ ಶ್ರೇಷ್ಠ ದಾನ. ರಕ್ತದಾನವನ್ನು ಈಗಿನ ಸಮಯದಲ್ಲಿ ತುರ್ತು ಅಗತ್ಯ ಬೇಕಾದಾಗ ರಕ್ತ ಈ ಬ್ಲಡ್ ಬ್ಯಾಂಕ್ಗಳಲ್ಲಿ ಶೇಖರಣೆ ಮಾಡಬೇಕಾಗ್ತದೆ. ಕೆಲವರಿಗೆ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ. ನಾವು ರಕ್ತದಾನ ಮಾಡಬಹುದಾ, ಅಗತ್ಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಕೊಡ್ಬೇಕಂತ ಕೆಲವರ ಮನಸ್ಸಿನಲ್ಲಿ ಒಂದು ಗೊಂದಲಗಳು ಇರ್ತವೆ. ಆದರೆ ಈಗಿನ ಟೈಮ್ನಲ್ಲಿ ಎಮರ್ಜೆನ್ಸಿ ಕೆಲವರಿಗೆ ಮೊನ್ನೆ ನಮ್ಮ ಒಂದು ಬ್ಲಡ್ ಕ್ಯಾಂಪ್ ನ ಟೀಮಿಗೆ 28 ಯೂನಿಟ್ ಬೇಕಾಯ್ತು. ಆ ಎಜೆ ಆಸ್ಪತ್ರೆ ಅವರು ಆಗಲೇ ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಕೊಡದಿದ್ರೆ ನಾವು ಬದುಕಿಸುವ ನಮ್ಮ ಪ್ರಾಯವನ್ನು ದೇವರು ಅದು ಖಂಡಿತವಾಗಿ ಆದ್ರೆ ಪ್ರಯತ್ನ ನಮ್ಮದು. ರಕ್ತವನ್ನು ಇಮಿಡಿಯೇಟ್ ಆಗಿ ನಾವು ಕೆಲವು ಕಡೆ ಸಿಗುವುದಿಲ್ಲ. ಮತ್ತೆ ಈಗ ರಕ್ತದ ಕೊರತೆ ತುಂಬಾ ಇದೆ. ಆದ್ದರಿಂದ ರಕ್ತದಾನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟು ಒಬ್ಬ ರಕ್ತದಾನ ಮಾಡಿದರೆ 3 ಜೀವವನ್ನು ಉಳಿಸುವ ಅವನಿಗೆ ಪುಣ್ಯ ಸಿಗುತ್ತದೆ. ಖಂಡಿತವಾಗಿ ತಾವೆಲ್ಲರೂ ಒಂದು ಪ್ರೀತಿ ಇಟ್ಟು ಬಂದಿದ್ದೀರಿ. ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಇದರ ಮುಂಚೆ ಕೂಡ ಇಲ್ಲಿ ರಕ್ತದಾನ ಮಾಡಿದೆ. ಅದೇ ಅಲ್ಲದೆ ಕೆಲವರಿಗೆ ನಾವು ಜಾಸ್ತಿ ಪ್ರಚಾರ ಪ್ರಿಯರಿಲ್ಲದೆ ನಾವು ಖಂಡಿತ ಕೆಲವು ಕೆಲಸಗಳನ್ನು ಮಾಡಿದ್ದೇವೆ. ಜಾಸ್ತಿಯಾಗಿ ನಮ್ಮ ಕಲಂದರ್ ನಮ್ಮ ಅಜ್ಜನ ಹೆಸರು, ಅವರ ಹೆಸರಿನಲ್ಲಿ ನಾವು ಫ್ಯಾಮಿಲಿಗೆ ಆದಷ್ಟು ನಮ್ಮಿಂದ ಸಾಧ್ಯವಾದಷ್ಟು ನಾವು ಸಣ್ಣ ಸಣ್ಣ ಕೆಲಸವನ್ನು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅಥವಾ ನಮ್ಮ ಫ್ಯಾಮಿಲಿ ಎಲ್ಲದೇ ನಾವು ಎಲ್ಲ ಸಮುದಾಯದವರಿಗೆ ಕೂಡ ನಾವು ಖಂಡಿತ ಸಹಕಾರ ನಮ್ಮ ಕಿಂಚ ಅಳಿಲು ಸೇವೆಯನ್ನು ಮಾಡುತ್ತಾ ಇದ್ದೇವೆ. ನಾವು ಹೊರಗಿನಿಂದ ಯಾರಿಂದ ಡೊನೇಷನ್ ಸಹಾಯವನ್ನು ತಗೊಳ್ಳಿಲ್ಲ. ನಾವು ಖಂಡಿತ ನಮ್ಮ ಎಲ್ಲ ಕಸಿನ್ಸ್ ಬ್ರದರ್ಸ್, ನಮ್ಮ ಗೌರವ ಅಧ್ಯಕ್ಷರಾದ ಅಬ್ದುರಹಮಾನ್ ಚಿಕ್ಕಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಎಲ್ಲರ ಸಹಕಾರ, ನಮ್ಮ ಕಸಿನ್ಗಳು ಎಲ್ಲ ಹೊರ ದೇಶದಿಂದ ಬಹಳ ಮುತುವರ್ಜಿಯಿಂದ ನಮಗೆ ಸಹಕಾರವನ್ನು ಮತ್ತೆ ಇಲ್ಲಿ ಎಲ್ಲ ನಮ್ಮ ಅಕ್ಕ ತಂಗಿಯರ ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಒಂದು ಮುನ್ನಡೆಯುತ್ತಾ ಇದೆ. ಅದಕ್ಕೆಲ್ಲ ನಮ್ಮ ಊರಿನವರ ಬಹಳ ಬೆಂಬಲ ಸಹಕಾರ ಕೂಡ ಸಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಸ್ಪೆಷಲ್ ಆಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಕೇಳಿದಾಗ ನಮ್ಮ ಅಧ್ಯಕ್ಷರು ನಮ್ಮ ಒಂದು ಟೈಲರಿಂಗ್ ಸೆಂಟರಿಗೆ ಬಂದಿದ್ರು. ಇವತ್ತು ಸ್ವಲ್ಪ ಅವರು ಬ್ಯುಸಿ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರಾದ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರವೀಂದ್ರ ಪೂಜಾರಿ ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ನಮ್ಮ ಈ ಯಾವಾಗಲೂ ನಮಗೆ ಯಾವುದೇ ವಿಷಯದಲ್ಲಿ ನಮ್ಗೆ ಒಂದು ಕಲಂದರ್ ಫ್ಯಾಮಿಲಿಗೆ ಬಹಳ ಅನ್ಯೋನ್ಯತೆ. ಯಾವ ವಿಷಯದಲ್ಲಿ ಕೂಡ ಕಲಂದರ್ ಚಾರಿಟೇಬಲ್ನ ಈಗಿನಲ್ಲ, ನಾವು ಮಕ್ಕಳಿರುವಾಗ ಕೂಡ ನಮ್ಗೆ ಒಂದು ಬಹಳ ಬಾಂಧವ್ಯವನ್ನು ಒಂದು ಕೊಟ್ಟಂತಹ ಈ ಶಾಲೆಯ ಚೇರ್ಮನ್ ಮತ್ತೆ ಈ ನಮ್ಮ ಒಂದು ಬೆಳುವಾಯ ಒಂದು
ಆ, ಮಣ್ಣಿನ ಮಗ ಅಂತ ಕೂಡ ಹೇಳ್ಬೋದು. ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಮುಂದಾಳತ್ವವನ್ನು ವಹಿಸಿರುವಂತ ನಮ್ಮ ಆತ್ಮೀಯ ಮಿತ್ರರಾದ ಸೈಮನ್ ಮಸ್ಕೆರ ಅವರು ಬಹಳ ನಮಗೆ ಮುಂದೆ ಇಡೀ ಶಾಲೆಯನ್ನು ಕೊಟ್ಟಿದ್ದಾರೆ. ಅವರ ಸಹಕಾರ ಇಲ್ಲದ್ರೆ ನಾವು ಇಷ್ಟು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಖಂಡಿತವಾಗಿ ನಾನು ಅವರಿಗೆ ನಮ್ಮ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ಇದರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ತರ ಇನ್ನೊಬ್ಬ ನಮಗೆ ಕಳಿಸಿದಂತ ಗುರು, ಈಗ ಗುರು ನಮ್ಮ ಒಂದು ಹಿತೈಷಿ ಮಿತ್ರ, ನಮ್ಮ ಎಲ್ಲ ಮಾರ್ಗದರ್ಶನವನ್ನು ಕೊಡುವಂತಹ, ಲಕ್ಷಾಂತರ ಮಕ್ಕಳಿಗೆ ಶಿಷ್ಯನ್ನು ಕೊಟ್ಟಂತಹ, ಪರ ಊರಿನಲ್ಲಿರೋ ಅಪಾರ ಶಿಷ್ಯ ವೃಂದವನ್ನು ಹೊಂದಿರುವಂತಹ ಮತ್ತು ಸರಳ ಸಜ್ಜನಿಕೆಯ ಮತ್ತು ಸೇವಾ ಮನೋಭಾವನೆ ಉಳ್ಳ ನಮ್ಮ ಶಿಕ್ಷಕರಾದ, ಮುಖ್ಯ ಶಿಕ್ಷಕರಾದ, ನಮ್ಮ ಬಾಲ್ಯದಲ್ಲಿ ನಮ್ಮನ್ನು ತಿದ್ದಿ ನಮ್ಮನ್ನು ಸರಿ ಮಾಡಿದಂತಹ, ಒಂದು ಮಾರ್ಗದರ್ಶನ ಮಾಡಿದಂತಹ ಎಂ ಸುಂದರ್ ರಾವ್ ಅವರಿಗೆ ಕೂಡ ನಾನು ನಮ್ಮ ಕಲಂದರ್ ಚಾರಿಟೇಬಲ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ತರ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಈ 128 ಕ್ಯಾಂಪ್ ಆಗ್ಲಿಕ್ಕೆ ಬಹಳ ಒಂದು ಎಲ್ಲರ ಬಹಳ ಅದರಲ್ಲಿ ಪ್ರಾಮುಖ್ಯ ಪಾತ್ರ ಇದೆ. ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಎನಿ ಟೈಮ್ ಅವರು ಕಾಲ್ ಮಾಡುವಾಗ ನಜೀರ್ ಹುಸೇನ್ ಮಂಚಿಲ ಇವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ತರ ಎಜೆ ಆಸ್ಪತ್ರೆ ರಕ್ತನಿಧಿ ಇದರ ಗೋಪಾಲಕೃಷ್ಣ ಡಾಕ್ಟರ್ ಇವರಿಗೆ ಕೂಡ ಇವರು ಕೂಡ ತುಂಬಾ ಕ್ಯಾಂಪಿಗೆಲ್ಲ ಹೋಗಿ ಇವರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕಕ್ಕೆ ತುಂಬಾ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದೇ ತರ ಆಡಳಿತಾಧಿಕಾರಿ ಶ್ರೀ ಭಾಸ್ಕರ್ ರಾವ್, ಮಾಜಿ ಸೈನಿಕರು, ಆಳ್ವಾಸ್ ಹೆಲ್ತ್ ಸೆಂಟರ್ ಇವರು ಕೂಡ ಬಂದಿದ್ದಾರೆ. ಇವರಿಗೆ ಕೂಡ ತುಂಬಾ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ತರ ನಮ್ಮ ಈ ಬೆಳುವಾಯಿ ಜಾಮಿಯಾ ಮಸೀದಿಯ ನೂತನವಾಗಿ ನೂತನ ಅಧ್ಯಕ್ಷರಾಗಿ ನಮ್ಮ ಮಸೀದಿಗೆ ಸೆಲೆಕ್ಷನ್ ಆದಂತ ಅನ್ವರ್ ಹುಸೇನ್ ಇವರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ನಮ್ಮ ಆತ್ಮೀಯ ಮಿತ್ರರು ಕೃಷ್ಣ ನಾಯಕ್ ಇಲ್ಲಿ ಬಂದಿದ್ದಾರೆ. ಇವರು ಬಹಳ ಸೇವೆಯನ್ನು ಕೂಡ ಮಾಡ್ತಾರೆ. ಇವರಿಗೆ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ನಮ್ಮ ಸಂಚಾಲಕರಾದ ಬಲ್ಕುಂಜೆ ಶಂಸುದ್ದೀನ್ ಬಾಯ್ ಇವರು ಕೂಡ ಬಹಳ ನಮ್ಗೆ ಆತ್ಮೀಯರು, ಬಹಳ ಶ್ರಮವನ್ನು ವಹಿಸ್ತಾರೆ. ಇವರಿಗೆ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ತರ ನಾವು ನಮ್ಮ ಗೌರವ ಅಧ್ಯಕ್ಷರಾದಂತ ನಮ್ಮ ಚಿಕ್ಕಪ್ಪ ಅಬ್ದುಲ್ ರೆಹಮಾನ್ ಇವರಿಗೆ ಕೂಡ ನಾವೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ಇಲ್ಲಿಗೆ ಬಂದಂತಹ ಇವತ್ತು ಪ್ರಥಮ ರಕ್ತದಾನವನ್ನು ಒಂದು ಕೊಟ್ಟು ಮಾರ್ಗದರ್ಶನವನ್ನು ಮಾಡುವಂತಹ ನಮ್ಮ ಮೌಲಾನಾ ಬಾಸಿತ್ ಹುಸೇನ್ ಅವರು ಕೂಡ ಒಂದು ಗಳಿಗೆ ವೇದಿಕೆಗೆ ಬರಬೇಕು. ಅವರಿಗೆ ಕೂಡ ಅವರೊಂದು ಮಾರ್ಗದರ್ಶನ ಆಗಿದ್ದಾರೆ. ಅವರಿಗೆ ಕೂಡ ನಾನು ಖಂಡಿತವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ BCCIಯ ಗ್ಲೋಬಲ್ ಸೆಕ್ರೆಟರಿ ಆಗಿರುವ ತುಂಬಾ ಸಂಘ ಸಂಸ್ಥೆಯಲ್ಲಿ ಬಹಳ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಕೊಡುವಂತ ನಮ್ಮ ಆತ್ಮೀಯ ಮಿತ್ರರಾದ ಅನ್ವರ್ ಹುಸೇನ್ ಇವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ನಮ್ಮ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಬ್ಲಡ್ ಹೆಲ್ತ್ ಕೇರ್ನ ಕರ್ನಾಟಕ ಇದರ ಎಲ್ಲ ಪದಾಧಿಕಾರಿಗಳಿಗೂ, ಸ್ಪೆಷಲ್ ಆಗಿ BCCI ಬೆಳುವ ಇದರ ಅಧ್ಯಕ್ಷರು ಜಾಹಿದ್ ಹುಸೇನ್ ಬಂದಿದ್ದಾರೆ. ಬಹಳ ಒಂದು BCCI ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಅವರಿಗೆ ಕೂಡ ನಾನು ಹಾರ್ದಿಕವಾಗಿ ಜಾಹಿದ್ ಹುಸೇನ್ ಅಧ್ಯಕ್ಷರು ಇವರಿಗೆ ಕೂಡ ನಾನು ಹಾರ್ದಿಕವಾಗಿ ಸುಸ್ವಾಗತ ಸಹಕಾರ ಕೊಟ್ಟಂತಹ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಕಾರ್ಯನಿರ್ವಾಹಕರಾದ ಪ್ರವೀಣ್ ಜೈನ್ ಇವರು ಬಹಳ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಕೂಡ
ಸ್ವಾಗತವನ್ನು ಕೋರುತ್ತಾ ಬಂದಂತಹ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ತುಂಬಾ ಜನರು ಸಹಕಾರ ಕೊಟ್ಟಿದ್ದಾರೆ. ಯಾರ ಹೆಸರು ಹೇಳದಿದ್ರೆ ಏನು ಬೇಜಾರು ಮಾಡಿದ್ರೆ ಎಲ್ಲರಿಗೂ ನಾನು ಕೃತಜ್ಞ ಪೂರ್ವಕವಾಗಿ ಇದ್ದೇನೆ. ಮತ್ತೆ ಎಲ್ಲರಿಗೆ ಆಧಾರದಿಂದ ಸ್ವಾಗತವನ್ನು ಕೋರುತ್ತಾ ಖಂಡಿತವಾಗಿ ಈ ಬ್ಲಡ್ ಕ್ಯಾಂಪಿಗೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ದುವಾ. ನಮ್ಗೆ ಸಹಕಾರ ಅಂದ್ರೆ ಖಾಲಿ ಬ್ಲಡ್ ಡೋನರ್ಸ್ ನ ಅಗತ್ಯ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಬ್ಲಡ್ ಡೊನೇಷನ್ಗೆ ಸಹಕಾರ ಕೊಡಬೇಕು. ಡೋನರ್ಸ್ಗೆ ಸ್ವಲ್ಪ ಹೆಚ್ಚು ಬರುವ ಹಾಗೆ ಉತ್ತೇಜಿಸಬೇಕು. ಅದಕ್ಕಾಗಿ ಇವತ್ತು ನಮ್ಗೆ ಒಂದು ಮಸೀದಿಯ ಗುರುಗಳು ರೋಲ್ ಮಾಡೆಲ್ ಆಗಿ ಅವರ ಮುಖಾಂತರ ನಾವು ಪ್ರಥಮ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಎಲ್ಲರಿಗೂ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಜಜಾಕಲ್ಲ ಖೈರ್, ಥ್ಯಾಂಕ್ಸ್. ಕೊಡುವ ಕೈ ತುತ್ತು, ಶಿಕ್ಷಕರಿಂದ ಕಲಿತ ಶಿಸ್ತು, ಸ್ವತಃ ದುಡಿದು ತಿನ್ನುವುದೇ ಜೀವನದ ನಿಯತ್ತು. ಶಿಕ್ಷಕರ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಮಾತಾಡಿ, ಶಿಕ್ಷಕರ ಬಗ್ಗೆ ಕೊಂಡಾಡಿ ಮಾತಾಡಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಆತ್ಮೀಯ ನುಡಿಗಳಿಂದ ಸ್ವಾಗತಿಸಿದ ಈ ಕಾರ್ಯಕ್ರಮದ ಮುಖ್ಯ ರೂಪಾರಿಯಾಗಿರ್ತಕ್ಕಂತಹ ಸುಲೇಮಾನ್ ಶೇಖ್ ಅವರಿಗೆ ಸ್ವಾಗತವನ್ನ ಬಯಸುತ್ತಾ, ಇದೀಗ ಕಾರ್ಯಕ್ರಮದ ಪ್ರಮುಖ ಭಾಗ ಸಕಲ ಸದ್ಗುಣ ಸಿದ್ಧಿಯನ್ನ ಮೇಲೈಸಿಕೊಂಡ ಧಾರ್ಮಿಕ ಗುರುವರ್ಯ ಅಬೂಬಕರ್ ಸಿದ್ದಿಕ್ ಮಸ್ಜಿದ್ ಬೆಲ್ವಾಯಿ, ಇದರ ಧರ್ಮಗುರು ಅಬ್ದುಲ್ ಬಾಷಿದ್ ರವರು ರಕ್ತವನ್ನ ದಾನ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್, ಎಜೆ ಆಸ್ಪತ್ರೆ ರಕ್ತನಿಧಿ ಮಂಗಳೂರು ಹಾಗೂ ರೋಟರಿ ರಕ್ತನಿಧಿ ಆಳ್ವಾಸ್ ಮೂಡುಬಿದ್ರೆ ಎಲ್ಲರ ಒಂದು ಸಹಕಾರದೊಂದಿಗೆ, ಎಲ್ಲಕ್ಕೂ ಮುಖ್ಯವಾಗಿ ದಾನಿಗಳ ಆ ಬರುವಿಕೆಯನ್ನ ಕಾದು ನೋಡುತ್ತಿರುವ ನಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ಶಿಬಿರ ಶುಭವಾಗಲಿ ಅಂತ ಹಾರೈಸುತ್ತಾ, ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಏನನ್ನೂ ಕೊಂಡು ಹೋಗಲ್ಲ. ಬಂದು ಹೋಗುವ ನಡುವೆ ಈ 3 ದಿನದ ಬದುಕಿನಲ್ಲಿ ಇಂತಹ ರಕ್ತದಾನದಂತಹ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಎಲ್ಲರನ್ನೂ ಪ್ರೀತಿಸೋಣ. ಯಾತಕ್ಕಾಗಿ ದ್ವೇಷ, ಯಾತಕ್ಕಾಗಿ ಮತ್ಸರ? ನಮ್ಮ ಶರೀರದಲ್ಲಿರುವಂತಹ ರಕ್ತವನ್ನ ರಸ್ತೆಯಲ್ಲಿ ಹರಿಯಬಿಡದೆ ಇನ್ನೊಂದು ಜೀವದ ರಕ್ಷಣೆಗೋಸ್ಕರ ಅದನ್ನ ಸದುಪಯೋಗ ಪಡಿಸಲು ನಾವು ಶ್ರಮಿಸೋಣ ಅಂತ ಹೇಳ್ತಾ, ಈ ಒಂದು ರಕ್ತದಾನ ಈಗಾಗಲೇ ನಮ್ಮ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಸುಲೇಮಾನ್ ಶೇಖ್ ಅವರು ತಿಳಿಸಿರುವಂತೆ, ದಾನಗಳಲ್ಲಿ ಪರಮ ಶ್ರೇಷ್ಠ ದಾನವಾಗಿದೆ ಈ ರಕ್ತದಾನ ಎನ್ನುವಂತಹದ್ದು. ಒಬ್ಬ ವ್ಯಕ್ತಿಯು ತನ್ನ ಶರೀರದಲ್ಲಿರುವ ಅಮೂಲ್ಯ ಕಣವನ್ನ ದಾನ ಮಾಡುವ ಮೂಲಕ 3 ಜೀವಗಳನ್ನ ರಕ್ಷಿಸಲು ಸಹಕಾರಿಯಾಗ್ತದೆ. ಸಹೋದರ, ನಮ್ಗೆಲ್ಲರಿಗೂ ಗೊತ್ತಿದೆ, ನಾವಿರುವಂತಹ ಕಾಲ ತಂತ್ರಜ್ಞಾನದ ಕಾಲ. ಎಡಗೈಯಿಂದ ಬಲಗೈಯವರೆಗೆ ಎಲ್ಲ ನಮ್ಮ ಬೆರಳುಗಳಲ್ಲಿ ನಡೆಯುವಂತಹ ಕೆಲಸಗಳು ಇದ್ದರೂ ಸಹ, ವಿಶಿಷ್ಟ ಆಸ್ಪತ್ರೆಗಳು ತಂತ್ರಜ್ಞಾನ ಭರಿತವಾಗಿದ್ದರೂ ಸಹ, ನುರಿತ ವೈದ್ಯಕೀಯರು ನಮ್ಮಲ್ಲಿ ಇದ್ರೂ ಸಹ, ಕೆಲವೊಂದು ಬಾರಿ ಒಬ್ಬ ವ್ಯಕ್ತಿಯ ಶಸ್ತ್ರಚಿಕಿತ್ಸೆ ಮಾಡಲು ರಕ್ತದ ಕೊರತೆಯಾಗಿ ಆ ಶಸ್ತ್ರಚಿಕಿತ್ಸೆ ಮಾಡಲು ನುರಿತ ವೈದ್ಯರು ಕೂಡ ಹಪತಪಿಸುವಂತಹ ಹಲವೊಂದು ಘಟನೆಗಳು ನಮ್ಮ ಮುಂದೆ ನಡೆದಿವೆ. ಅಂದ್ರೆ ಎಂಥದೇ ತಂತ್ರಜ್ಞಾನ ಬಂದರೂ ಸಹ ರಕ್ತ ಎನ್ನುವಂತಹ ಆ ಒಂದು ಕೆಂಪು ರಕ್ತ ಕಣ ನಮ್ಮ ಶರೀರದಲ್ಲಿ ಹರಿಯುವಂತಹ ಆ ರಕ್ತವನ್ನ ತಂತ್ರಜ್ಞಾನದ ಮೂಲಕ ಕೃತಕವಾಗಿ ತರಲು ಇದುವರೆಗೂ ಯಾವುದೇ ಒಬ್ಬ ವಿಜ್ಞಾನಿಗೂ ಕೂಡ ಸಾಧ್ಯವಾಗಲಿಲ್ಲ. ಆ ರಕ್ತಕ್ಕೆ ಪರ್ಯಾಯ ವಸ್ತು ಬರೀ ರಕ್ತನೇ ಹೊರತು ಬೇರೆ ಯಾವುದರಿಂದನೂ ಅದನ್ನು ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಅದೆಷ್ಟೋ ಮಂದಿ ದಾನಿಗಳಿರ್ಬೋದು. ಬಡವರಿಗೆ ಸಿರಿವಂತರು ದಾನ ಮಾಡಬಹುದು, ಅಥವಾ
ಇನ್ನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಸಂಘ ಸಂಸ್ಥೆಗಳ ಮೂಲಕ ದಾನ ಧರ್ಮಗಳನ್ನ ಮಾಡುವವರಿದ್ದಾರೆ. ಆದರೆ ಯಾವುದೇ ಜಾತಿ ಭೇದ ಮತ ಪಂಥವಿಲ್ಲದೆ ಮೇಲು ಕೀಲು ಎಂಬ ಭಾವನೆ ಇಲ್ಲದೆ ಕೊಡಲು ಸಾಧ್ಯವಿರುವಂತಹ ಏಕೈಕ ದಾನ ಒಂದಿದ್ರೆ ಅದು ರಕ್ತದಾನ. ಯಾವ ವ್ಯಕ್ತಿಯೇ ಇರಲಿ, ಅವನ ಶರೀರದಲ್ಲಿರುವ ರಕ್ತ ಕೆಂಪೆ, ಅಂತಹ ದ್ರವವನ್ನ ಕೊಟ್ಟು ಇನ್ನೊಂದು ಜೀವವನ್ನ ರಕ್ಷಿಸುವಂತಹ ಕಾರ್ಯ ಅದು ಬಹಳ ಶ್ರೇಷ್ಠ ದಾನ. ಆದ್ದರಿಂದ ನಾನು ನನ್ನ ಒಂದು ಸಣ್ಣ ಅನುಭವವನ್ನು ನಿಮ್ಮ ಮುಂದೆ ಇಡ್ತೇನೆ. ಈ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಸಂಸ್ಥೆ ಸ್ಥಾಪನೆಯಾಗಿ ಇವತ್ತಿಗೆ 3 ವರ್ಷ ಕಳೆದು 4ನೇ ವರ್ಷದ ಒಂದು ದಾಪುಗಾಲಲ್ಲಿ ಹೋಗ್ತಾ ಇದ್ದೇವೆ. ಇದಕ್ಕೆ ಎಲ್ಲದಕ್ಕೂ ಒಂದು ಸ್ಫೂರ್ತಿ ಅನ್ನೋದು ನಮ್ಮ ಎಲ್ಲ ಯುವಕರಲ್ಲೂ ಇದೆ. ಅದರಲ್ಲಿ ಒಂದು ನನ್ನ ಎಕ್ಸಾಂಪಲ್ ಅಂದ್ರೆ, ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಪ್ರಜೆಗೆ ಒಂದು ಆಕ್ಸಿಡೆಂಟ್ ಆದಾಗ ಅವರ ಒಂದು ಶಸ್ತ್ರಚಿಕಿತ್ಸೆಗೋಸ್ಕರ ಅಲ್ಲಿಯ ಬಹಳ ತಂತ್ರಜ್ಞಾನ ಭರಿತ ಒಂದು ಆಸ್ಪತ್ರೆ ಇದೆ, ಸಾದ್ ಹಾಸ್ಪಿಟಲ್ ಅಂತ ಹೇಳಿ. ಅಲ್ಲಿಗೆ ಆ ವ್ಯಕ್ತಿಯನ್ನ ಕರೆತರಲಾಯಿತು. ಅಂದ್ರೆ ಹಣಕಾಸಿನಲ್ಲಿ ಆಗಲಿ ಅಥವಾ ಬಲದಲ್ಲಿ ಆಗಲಿ ಎಲ್ಲದರಲ್ಲೂ ಬಹಳಷ್ಟು ಉತ್ತುಂಗದಲ್ಲಿದ್ದಂತಹ ವ್ಯಕ್ತಿ, ಅಲ್ಲಿ ಅವರಿಗೆ ಬೇಕಾಗಿರೋದು ಬರೇ ನಮ್ಮ ಶರೀರದಲ್ಲಿ ಹರಿಯುವ ರಕ್ತ. ವೈದ್ಯರು ಚಡಪಡಿಸ್ತಾ ಇದ್ದಾರೆ, ಅವರ ಗ್ರೂಪಿನ ರಕ್ತಗಳು ಸಿಗ್ತಾ ಇಲ್ಲ. ಅಂದ್ರೆ ಆಗ ಅಲ್ಲಿಯೆಲ್ಲ ಸೌದಿ ಅರೇಬಿಯಾದಲ್ಲೆಲ್ಲ ರಕ್ತದಾನದ ವಿಷಯವೇ ಇಲ್ಲ, ಗೊತ್ತೇ ಇಲ್ಲ ಯಾರಿಗೂ, ಕಮ್ಮಿ, ಬಹಳ ಕಡಿಮೆ. ಹಾಗಾಗಿ ಅಲ್ಲಿ ಆ ಒಂದು ಮೆಸೇಜ್ ಅಲ್ಲಿ ಹೀಗೆ ನಮ್ಮ ಕಂಪನಿಯ ಒಬ್ಬ ನಮ್ಮ ಸ್ಪಾನ್ಸರ್ ಅವರಿಗೆ ಸ್ವಲ್ಪ ಪರಿಚಯ ಇದ್ದಂತಹ ಆ ವ್ಯಕ್ತಿ ಆಗಿದ್ರು. ಹಾಗಾಗಿ ಅವರಿಗೆ ಮಾತಾಡುವಾಗ ನಾವು ನಮ್ಮ ಯುವಕರು, ನಾನು ಅದರಲ್ಲಿ ಮುತುವರ್ಜಿ ವಹಿಸಿ ನಮ್ಮ ಕೆಲವೊಂದು ಸಿಬ್ಬಂದಿಗಳನ್ನ ನಾನು ಕರ್ಕೊಂಡು ಒಂದು ಕಾರಿನಲ್ಲಿ ನಾವು ಅಲ್ಲಿಗೆ ಹಾಸ್ಪಿಟಲ್ಗೆ ಹೋದೆವು. ಅದೇ ಸ್ಪಾಟ್ ಅಲ್ಲೇ ಹೋದೆವು. ಅಲ್ಲಿ ಹೋದಾಗ ಅಲ್ಲಿ ಆಸ್ಪತ್ರೆಯ ಆ ವೈದ್ಯರೆಲ್ಲ ನಮ್ಮನ್ನು ಬಹಳ ಆದರ ಪೂರ್ವಕವಾಗಿ ನಮ್ಮನ್ನ ಅಲ್ಲಿ ಸ್ವಾಗತಿಸಿದ್ರು. ಯಾಕಂದ್ರೆ ಆ ಸಾದ್ ಹಾಸ್ಪಿಟಲ್ ಅಂದ್ರೆ ಒಳಗೆ ಹೋಗ್ಬೇಕಾದ್ರೆ ಐಡಿ ಬೇಕು, ಯಾವುದೇ ಕಾರಣಕ್ಕೂ ಸಾಧಾರಣ ವ್ಯಕ್ತಿಗಳು ಹೋಗುವಂತ ಒಂದು ಆಸ್ಪತ್ರೆ ಅಲ್ಲ. ಆದ್ರೆ ನಮ್ಮನ್ನು ಅಷ್ಟು ಗೌರವದಿಂದ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ನಾವು ರಕ್ತದಾನ ಮಾಡ್ಲಿಕ್ಕೆ ಹೋಗುವಾಗ ಆ ವ್ಯಕ್ತಿಯ ತಾಯಿ ಕಣ್ಣೀರು ಹರಿಸಿ ನಮಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ನಾವು ಒಳಗೆ ಹೋಗುವಾಗ. ನಿಜಕ್ಕೂ ಈ ಘಟನೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮೆಲ್ಲರಲ್ಲಿಯೂ ಕೂಡ ಇದು ನಮಗೆ ಗೊತ್ತಿರಬೇಕು, ಯಾವ ರೀತಿ ಅವರ ಆ ಒಂದು ರೋಗಿಯ ಸಂಬಂಧಿಕರಲ್ಲಿ ಆಗುವಂತಹ ಆ ಒಂದು ಮನಸ್ಸಿನ ಒಂದು ಚಡಪಡಿಕೆಯನ್ನು ನಾವು ನಮ್ಮ ಹೃದಯಕ್ಕೆ ತಗೊಂಡ್ರೆ ಮಾತ್ರ ಇಂತಹ ದಾನಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವರಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಇರಬಹುದು ಸಹೋದರ, ಆಗ ಬೇಕಾಗಿರೋದು ಬರೇ ನಾವು ಒಂದು ಉದ್ಯಮಿ ಅಥವಾ ನಾವು ಒಂದು ಕೆಲಸದ ನಿಮಿತ್ತ ಹೋದಂತ ನಮ್ಮ ರಕ್ತ ಅವರ ಜೀವನ ಬಚಾವ್ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಅವರ ಕಣ್ಣಿನಲ್ಲಿ ಬಂದ ಆನಂದ ಬಾಷ್ಪವು ನಮ್ಮನ್ನು ಬಹಳಷ್ಟು ಚೇಂಜ್ ಮಾಡಿದೆ. ಆ ಒಂದು ಉತ್ಸಾಹದಲ್ಲಿ ಇದ್ದಂತ ನನಗೆ ನಾನೊಂದು ವೇದಿಕೆಯನ್ನ ಕಾಯ್ತಾ ಇದ್ದೆ, ಯಾವುದಾದ್ರೂ ನಾವು ಮಾಡಬೇಕು. ಹಾಗಿರುವಾಗ ನಮ್ಮ ಸತ್ತಾರ್ ಪುತ್ತೂರು, ಅದೇ ರೀತಿ ನಮ್ಮ ಇಫ್ತಿಕಾರ್ ಅಹಮದ್, ಈಗ ಇವರೆಲ್ಲ ಊರಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಈ ಒಂದು ಬ್ಲಡ್ ಹೆಲ್ತ್ ಕೇರ್ ಮಾಡುವ ಬಗ್ಗೆ. ಆ ಒಂದು ಸಂದರ್ಭದಲ್ಲಿ ನಾನು ನನ್ನನ್ನು ಅದಕ್ಕೆ ತೊಡಗಿಸಿಕೊಂಡೆ. ನಾನು ಕಾಯ್ತಾ ಇದ್ದ ಒಂದು ವೇದಿಕೆ ಇದೆ, ಇದಕ್ಕೆ ನಾನು ಹೋಗ್ಲೇಬೇಕಂತ ಹೇಳಿ ಆವತ್ತಿನಿಂದ ಇವತ್ತಿನವರೆಗೂ ನಾನು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಒಂದು ಶಿಬಿರಕ್ಕೆ ಹೋಗುವಾಗ ಕೂಡ ಅಲ್ಲಿಯ ಆ ಒಂದು ಮಾಹೋಲನ್ನು ನಾವು ಆ ಒಂದು ದಾನಿಗಳನ್ನ ಅವರ ರಕ್ತದಾನ ಮಾಡಿಸುವಾಗ ಅಥವಾ ಆ ರಕ್ತವನ್ನು ನಾವು ಎಷ್ಟು ಕ್ವಾಂಟಿಟಿ ಆಯ್ತು ಹೆಚ್ಚಾದಂತೆ ನಮಗೆ ಸಂತೋಷ ಕೂಡ ಉದ್ಭವಿಸ್ತಾ ಇರ್ತದೆ. ಇದಾಗಿದೆ ಸಹೋದರರೇ ನಾವು ಮಾಡಬೇಕಾಗಿರುವಂತಹದ್ದು. ಇಂದಿನ ಈ ಕಾಲದಲ್ಲಿ ನಮಗೆ ಸಮಾಜ ಸೇವೆ ಅಂದ್ರೆ ಎಷ್ಟೋ ಸಮಾಜ ಸೇವೆಗಳಿವೆ, ಆದರೆ ಇಂತಹ ಈ ಒಂದು ರಕ್ತದಾನದಂತಹ ಶಿಬಿರಗಳನ್ನು ಆಯೋಜಿಸಿ ನಮ್ಮ ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸಿ ನಾವು ಅವರನ್ನ ಇಂತಹ ಕೆಲಸಗಳಿಗೆ ಮುಂದಕ್ಕೆ ಅವರನ್ನ ಕಳಿಸ್ತಾ ನಾವು ಸಪೋರ್ಟ್ ಮಾಡ್ತಾ ಹೋಗಿ ಇಂತಹ ಶಿಬಿರಗಳನ್ನು ಆಯೋಜಿಸುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಕೆಲವರಲ್ಲಿ ಒಂದೊಂದು ಭಿನ್ನಾಭಿಪ್ರಾಯಗಳಿವೆ, ಈ ರಕ್ತವನ್ನು ಮಾರ್ತಾರ ಅಂತ. ಖಂಡಿತವಾಗಿ ಇಲ್ಲ ಸಹೋದರರೇ, ಯಾವ ಆಸ್ಪತ್ರೆಯವರು ಕೂಡ ರಕ್ತವನ್ನು ಮಾರುವಂತ ಒಂದಿಲ್ಲ. ಅಂದ್ರೆ ನನಗೆ ಈಗಾಗಲೇ ಅದರ ಬಗ್ಗೆ ಹೇಳಿದ್ರು, ಅದಕ್ಕೆ ನಾನು ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಮೊನ್ನೆ ಒಬ್ರು ಹೇಳಿದ್ರು, ರಕ್ತ ನಾವು ಕೊಟ್ಟರು ಕೊಡದಿದ್ರು ಅಲ್ಲಿ ಅವರು 950 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ. ನಾನು ಅವರಿಗೆ ಹೇಳಿದೆ, ನೋಡಿ ಅವರು ಮಾಡುವ ಚಾರ್ಜ್, ನೀವೀಗ ನಿಮ್ಮ ಶರೀರದ ಒಂದು ರಕ್ತವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಅವರು ಮಾಡುವ ಪರೀಕ್ಷೆಗೆ ನೀವು 1,500 ರೂಪಾಯಿ ಲ್ಯಾಬ್ನಲ್ಲಿ ಕಟ್ಟಬೇಕು.
ಆ ಪರೀಕ್ಷೆ ಎಲ್ಲ ಅವರಲ್ಲಿ ಮಾಡ್ತಾರೆ. ಆ ಪರೀಕ್ಷೆ ಮಾಡದೆ ಆ ರಕ್ತವನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದರ ಚಾರ್ಜಸ್ ಅನ್ನು ಅವರು ಅದಕ್ಕೆ ಅಪ್ಲೈ ಮಾಡ್ತಾರೆ. ಅದೇ ರೀತಿ ಅದು ಕೂಡ ಎಷ್ಟು 950 ಅಂದ್ರೆ 1.5 950 ಅದಕ್ಕೂ ಮಿಗಿಲಾಗಿ ಅವರು ರಕ್ತದಾನ ಮಾಡುವಾಗ ತರುವಂತಹ ಪ್ಯಾಕೆಟ್ಸ್ ಇರ್ತದೆ, ಆ ರಕ್ತವನ್ನು ಶೇಖರಿಸಿಡುವಂತಹ ಬ್ಯಾಗ್ಗಳು, ಅದಕ್ಕೂ ಕೂಡ ತುಂಬಾ ಕಾಸ್ಟ್ಲಿ ಇದೆ. ಅದೇ ರೀತಿ ಅಲ್ಲಿ ಉಪಯೋಗಿಸುವಂತಹ ಫ್ರಿಡ್ಜ್ ಏನಿದೆ ಅಲ್ವಾ, ನಾವು ಐಸ್ ಕ್ರೀಮ್ ಕೋಲ್ಡ್ ಮಾಡ್ಲಿಕ್ಕೆ ಇಡುವ ಫ್ರಿಡ್ಜ್ಗಿಂತ 3 ಪಟ್ಟು ಜಾಸ್ತಿ ಅದರ ಪವರ್ ಇದೆ. ಅದಕ್ಕೆ ತಗಲುವ ವಿದ್ಯುತ್ ವೆಚ್ಚ, ಈ ಎಲ್ಲವೂ ಕೂಡ ಸೇರಿದ್ರೆ ಅದೇನು ಹಣವೇ ಅಲ್ಲ. ಆಗ ಅವರು ಹೇಳಿದ್ರು, ಹೌದು ನಾವು ರಕ್ತ ಕೊಡದಿದ್ರು ಕೂಡ ಅವ್ರು ಕೊಡ್ತಾರಲ್ಲ. ನಾನು ಹೇಳಿದೆ, ಒಂದು ಕಾಲ ಇತ್ತು ಡೋನರ್ಸ್ ಇರ್ಲಿಲ್ಲ, ದಾನ ಮಾಡುವವರು ಇರ್ಲಿಲ್ಲ. ಆಗ 50,000 ಕೊಟ್ಟರು ಕೂಡ ರಕ್ತ ಸಿಗುವಂತ ಸಂದರ್ಭ ಇದ್ದಿಲ್ಲ. ಆಗ ಎಷ್ಟೋ ಮಂದಿ ಜೀವ ಕಳೆದದ್ದು ಕೂಡ ಇದೆ. ಆದ್ರೆ ಈಗ ಯಾಕೆ ಅವ್ರು ಕೊಡ್ತಾರೆ ಅಂದ್ರೆ ಅವರಿಗೆ ಧೈರ್ಯ ಇದೆ. ಒಂದು 10-15 ಸಂಸ್ಥೆಗಳು ಈಗ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಒಬ್ಬರಲ್ಲದ್ರೆ ಇನ್ನೊಬ್ರು ಕೊಡುವರು ಅನ್ನುವಂತಹ ಭಾವನೆಯಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಅಂತ ಅವರಿಗೆ ಹೇಳಿದೆ. ಇದನ್ನು ನಾವೆಲ್ಲರೂ ಎಲ್ಲಾ ಭಾಗದಲ್ಲಿ ಇದನ್ನು ತಿಳುವಳಿಕೆ ಅವರಿಗೆ ಕೊಡಬೇಕು. ಯಾಕಂದ್ರೆ ಇದೊಂದು ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಅವ್ರು ಹೇಳ್ತಾ ಇರೋದು, ಅವರಿಗೆ ಗೊತ್ತಿಲ್ಲ ಅದರ ಬಗ್ಗೆ. ಅದೇ ರೀತಿ ರಕ್ತದಾನ ಮಾಡುವುದರಿಂದ ನಮಗೆ ಏನ್ ತೊಂದರೆ ಆಗ್ಬೋದಾ ಅಂತ ಕೆಲವರಿಗೆ ಇರ್ಬೋದು. ಯಾವುದೇ ಒಬ್ಬ ವ್ಯಕ್ತಿಗೆ, ನಮ್ಮ ಗೋಪಾಲ್ರವರು ಇದ್ದಾರೆ ಇನ್ಚಾರ್ಜ್, 18 ವರ್ಷದಿಂದ ಮೇಲ್ಪಟ್ಟು 65 ವರ್ಷದ ಒಳಗಿನ 45 ಕಿಲೋಗಿಂತ ಮೇಲಿರುವಂತಹ ಆರೋಗ್ಯವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಕ್ತದಾನ ಮಾಡಬಹುದು. ಅದರಲ್ಲೂ ಕೂಡ 40 ವರ್ಷಕ್ಕಿಂತ ಕೆಳಗಿನವರು 3 ತಿಂಗಳಿಗೊಮ್ಮೆ, 40 ವರ್ಷ ದಾಟಿದವರು 6 ತಿಂಗಳಿಗೊಮ್ಮೆ ಅಲ್ವಾ ಸರ್? ಅದನ್ನು ಆರಾಮಾಗಿ ನಾವು ಕೊಟ್ರೆ ನಮ್ಮ ರಕ್ತ 24 ಗಂಟೆಯಿಂದ 48 ಗಂಟೆಯ ಒಳಗೆ ನಮ್ಮ ಶರೀರದಲ್ಲಿ ಅದನ್ನು ರಿಕವರ್ ಆಗ್ತದೆ. ಆದ್ದರಿಂದ ಯಾವುದೇ ಸಂಕೋಚ ಪಡಬೇಕಾದ ಅವಶ್ಯಕತೆ ಇಲ್ಲ. ಇಂತಹ ಪರಮಶ್ರೇಷ್ಠ ದಾನವನ್ನ ನಾವು ಮಾಡಲು ಮುಂದೆ ಬರೋಣ. ಎಲ್ಲರೂ ಕೂಡ, ಪ್ರತಿಯೊಬ್ಬ ಹಿರಿಯರು ಕೂಡ ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಒಳ್ಳೆಯ ಒಂದು ವಿವರಣೆಯನ್ನು ಕೊಡುತ್ತಾ ಅವರನ್ನು ಇಂತಹ ಕಾರ್ಯಕ್ಕೆ ನಾವು ಮುಂಚೂಣಿಯಲ್ಲಿ ಕಳಿಸ್ತಾ, ಯುವಕರ ಸಂಘ ಸಂಸ್ಥೆ ಏನಿದ್ರು ಕೂಡ ಅದರ ಮುಖಾಂತರ ಒಳ್ಳೆಯ ರಕ್ತದಾನ ಶಿಬಿರಗಳನ್ನ ಮಾಡಿ, ಈಗ ನಮ್ಮ ದೇಶದಲ್ಲಿ 4 ಲಕ್ಷಕ್ಕೂ ಮಿಗಿಲಾಗಿ ರಕ್ತದ ಅವಶ್ಯಕತೆ ಇದೆ. ಆದರೆ ರಕ್ತದ ಪೂರೈಕೆ ಕೇವಲ 40 ರಿಂದ 50,000 ಯೂನಿಟ್ಸ್ಗಳು ಮಾತ್ರ ಆಗ್ತಾ ಇವೆ. ಆದ್ದರಿಂದ ಎಲ್ಲರೂ ನಾವು ಜಾಗರೂಕರಾಗಿ ಇಂತಹ ಒಂದು ಶಿಬಿರಗಳನ್ನ ಅತಿ ಹೆಚ್ಚಿನ ಮಟ್ಟಕ್ಕೆ ನಾವು ಮಾಡ್ತಾ ಇಂತಹ ಕಾರ್ಯಕ್ರಮಗಳನ್ನ ಮಾಡುವ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಬೆಳುವಾಯಿ ಅವರು ಬ್ಲಡ್ ಹೆಲ್ತ್ ಕೇರ್ ನೊಂದಿಗೆ ಬಹಳ ಒಳ್ಳೆಯ ನಂಟಿನಿಂದ ಇದ್ದಾರೆ. ಎಲ್ಲ ಕಾರ್ಯಗಳಲ್ಲೂ ನಮ್ಮೊಂದಿಗೆ ಸಹಕಾರಿ ಆಗ್ತಾ ಇದ್ದಾರೆ. ಇಲ್ಲಿ ರಕ್ತದಾನ ಶಿಬಿರ ನಡೆದ ನಂತರ ಇಲ್ಲಿನ ಗ್ರೂಪ್ ಅನ್ನು ನಾವು ಕ್ರಿಯೇಟ್ ಮಾಡಿದೆವು. ಅದರಲ್ಲಿ ಕೂಡ ಒಳ್ಳೆಯ, ಯಾರಿಗೆ ರಕ್ತ ಬೇಕಿತ್ತು ಅವರಿಗೆ ಬೇಕಾದ ಸಂದರ್ಭಗಳಲ್ಲಿ ನಾವು ಒದಗಿಸ್ತಾ ಇದ್ದೇವೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ನ ಎಲ್ಲ ಕಾರ್ಯನಿರ್ವಾಹಕರು ಕೂಡ ದಿನದ 24 ಗಂಟೆಗಳಲ್ಲಿ ಎಲ್ಲಿ ಯಾವಾಗ ಬೇಕಾದರೂ ಅರೇಂಜ್ ಮಾಡಿ ಕೊಡುವಲ್ಲಿ ಸಹಕಾರಿಯಾಗ್ತವೆ. ಅದಕ್ಕೆ ಉತ್ತಮ ಸಹಕಾರ ಕೂಡ ನಮ್ಮ ಬ್ಲಡ್ ಬ್ಯಾಂಕ್ ಗಳಿಂದ ದೊರೆಯುತ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಆ ಒಂದು ಭರವಸೆಯನ್ನ ಕೊಡ್ತಾ ಇನ್ನಷ್ಟು ಶಿಬಿರಗಳನ್ನು ಆಯೋಜಿಸಲು ತಾವೆಲ್ಲರೂ ಸಹಕರಿಸಬೇಕಂತ ಹೇಳಿ ನನಗೆ ಅವಕಾಶ ಕೊಟ್ಟದ್ದಾಗಿ ವಂದಿಸುತ್ತಾ, ಯಾರಿಗೂ ಎಲ್ಲಿಯಾದರೂ ಶಿಬಿರಗಳನ್ನು ಆಯೋಜಿಸುವ ಒಂದು ಮನಸ್ಸಿದ್ದಲ್ಲಿ ದಯವಿಟ್ಟು ನಮಗೆ ತಿಳಿಸಿ. ನಾವು ನಿಮ್ಮ ಪ್ರದೇಶಕ್ಕೆ ಬಂದು ನಮ್ಮ ಸ್ವಯಂ ಪ್ರೇರಿತವಾಗಿ ನಾವು ನಿಮಗೆ ಸಹಕರಿಸ್ತಾ ಆ ಒಂದು ಶಿಬಿರಗಳನ್ನು ಆಯೋಜಿಸಲು ನಾವು ನಿಮಗೆ ಸಹಕರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಬಗ್ಗೆ ತಿಳಿಯಪಡಿಸಿದ ಸಂಚಾಲಕರಾದ ಶಂಶುದ್ದೀನ್ ಬಲ್ಕುಂಜಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಗುರುಗಳು ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತ ಎಂ ಸುಂದರ್ ರಾವ್ ನಿವೃತ್ತ ಮುಖ್ಯೋಪಾಧ್ಯಾಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತು ಶುಭವನ್ನ ಹಾರೈಸಬೇಕು. ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಪುಣ್ಯ ಕಾರ್ಯದಲ್ಲಿ ಬ್ಲಡ್ ಕ್ಯಾಂಪ್ ನಡೆಯುತ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ಸಾಮಾನ್ಯ 70 ಕಿಲೋಮೀಟರ್ ಆ ಕಡೆ ಹೆಬ್ರಿಯಿಂದ ನಮ್ಮ ಶಿಷ್ಯ ಅಲ್ಲ ವಿದ್ಯಾರ್ಥಿ, ಶಿಷ್ಯ ಅಂತ ಹೇಳುದಿಲ್ಲ, ನಮ್ಮ ವಿದ್ಯಾರ್ಥಿ ಆಹ್ವಾನಿಸಿ 1 ವಾರದ ಹಿಂದೆ ಆಹ್ವಾನಿಸಿದ್ದಾರೆ. ಒಲ್ಲದ ಮನಸ್ಸಿನಿಂದ ನಾನು ಒಪ್ಪಿಕೊಂಡೆ. ಇದಕ್ಕೆ ಬರೋದಿಲ್ಲ, ಇಲ್ಲ ಸರ್ ಬರಲೇಬೇಕು. ರಕ್ತದಾನದ ಬಗ್ಗೆ ಆಮೂಲಾಗ್ರವಾಗಿ ಅದರ ಮಹತ್ವವನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ನಮ್ಮ ಸರ್. ಸುಲೇಮಾನ್ ನನ್ನನ್ನು ಈ ಫಂಕ್ಷನ್ಗೆ, ವೇದಿಕೆಗೆ ಆಹ್ವಾನಿಸಿದ ಕಾರಣ 3 ವರ್ಷ ನಮ್ಮ ಕಾಂತೇಶ್ವರ ಪ್ರೌಢಶಾಲೆಯಲ್ಲಿ 1981, 82, 83ರಲ್ಲಿ SSLC ಪೂರ್ಣಗೊಳಿಸಿದಂತಹ ಒಬ್ಬ ವಿದ್ಯಾರ್ಥಿ ಈ ಮಟ್ಟಕ್ಕೆ
ಬರ್ತಾನೆಂಬುದಾಗಿ ನಾನು ಎಣಿಸಿರಲಿಲ್ಲ. ಸುಲೇಮಾನ್ನ ಬಗ್ಗೆ ನಾವು ಹೇಳೋದಾದ್ರೆ, ಇವತ್ತು ನಾನು 9 ಗಂಟೆಗೆ ಬಂದದ್ದು ಯಾಕಂತ ಹೇಳಿದ್ರೆ 9 ಗಂಟೆ 5 ನಿಮಿಷಕ್ಕಾದ್ರೆ ಗೆಟ್ ಔಟ್ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅಲ್ಲಿ ಶಾಲೆಯಲ್ಲಿ ಕೂಡ ಹಾಗೆ 9:15ಗೆ ಅವರೇನಾದ್ರು ತಡ ಆದರೆ ನಾನೇ ಹೊರಗೆ ಆಗ್ತಿದ್ದೆ ಅವರು. ಆ ಟೈಮ್ ಸೆನ್ಸ್ ನನ್ನ ಮನಸ್ಸಲ್ಲಿ ಇರುವುದರಿಂದಾಗಿ 8:55ಕ್ಕೆ ಬಂದಿದ್ದಾನೆ. ಮತ್ತು ಬೈದು ಸುಲೇಮಾನ್. ಇನ್ನೊಂದು ಸುಲೇಮಾನ್ರಲ್ಲಿ ನಾವು ಕಾಣುವಂಥ ಒಂದು ಗುಣ ಏನಂದರೆ, ವ್ಯಕ್ತಿ ಮತ ಪಂಥ ಭೇದಕ್ಕೆ ಮೀರಿದಂತಹ ವ್ಯಕ್ತಿತ್ವ ಸುಲೇಮಾನ್ರು, ಮಾನವೀಯ ಜಾತಿಯವರು. ಕಾರಣ ನಮ್ಮ ಕಾಂತಾವರದಲ್ಲಿ ಅವರು ಮಾಡಿದಂತಹ ಒಂದು ಪುಣ್ಯ ಕೆಲಸ ಸ್ವಲ್ಪ ಇದೆ, ಆದರೆ ಯಾರಿಗೂ ಪ್ರಚಾರದಲ್ಲಿಲ್ಲ. ಅವರು ಪ್ರಚಾರ ಪ್ರಸಾರ ಪ್ರಸಿದ್ಧತೆಯಲ್ಲಿ ಇಲ್ಲ. ಇದೇ ನಮ್ಮ ಕಾಂತೇಶ್ವರ ದೇವಸ್ಥಾನಕ್ಕೆ ಕುಡಿಯುವ ನೀರಿನ ಅಗತ್ಯ ಇದ್ದಾಗ ಒಂದು 15,000 ರೂಪಾಯಿದ ವಾಟರ್ ಫಿಲ್ಟರನ್ನು ಕೊಟ್ಟಿದ್ದಂಥ ಸುಲೇಮಾನ್. ಇದರಲ್ಲಿ ಅವರನ್ನು ನಾವು ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ಧರ್ಮಕ್ಕೆ ಮೀರಿದಂಥ ಒಬ್ಬ ವ್ಯಕ್ತಿ. ಪ್ಲಸ್ 4 ವರ್ಷದ ಹಿಂದೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸಂಯೋಜಿಸಿದಂತಹ ಮೆಡಿಕಲ್ ಕ್ಯಾಂಪಿನಲ್ಲಿ 250 ಮಕ್ಕಳಿಗೆ ಡಾಕ್ಟರ್ಗಳ ಮೂಲಕ ಪ್ರಸಿದ್ಧಿ ಪಡೆದಂಥ ಮಂಗಳೂರಿನ ಡಾಕ್ಟರ್ಗಳು ಬಂದು ಹೆಲ್ತ್ ಚೆಕಪ್ ಮಾಡಿದರು. 250 ವಿದ್ಯಾರ್ಥಿಗಳಿಗೆ ಹೆಲ್ತ್ ಚೆಕಪ್ ಮಾಡಲಿಕ್ಕೆ ಅದರ ಸಂಪೂರ್ಣ ಅದರ ಹಣವನ್ನು ವ್ಯಯ ಮಾಡಿದಂಥದ್ದು ಸುಲೇಮಾನ್. ಇನ್ನೊಂದೇನೆಂದರೆ, ಅವರ ವಿಶೇಷ ಏನಂತ ಹೇಳಿದ್ರೆ, ಶಾಲೆಯಲ್ಲಿ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಈಸ್ ಎ ಟೀಚರ್ ಸ್ಟೂಡೆಂಟ್ ಟೀಚರ್ ಅಂತ ಹೇಳಿದ್ರೆ 3 ವರ್ಷ ಕೂಡ ಪಾಠ ಮಾಡದಿದ್ರು ಕೂಡ ಇಡೀ 3 ಕ್ಲಾಸನ್ನು ಕಂಟ್ರೋಲ್ ಮಾಡುವಂಥ ವ್ಯಕ್ತಿ ಸುಲೇಮಾನ್. ಅವರ ತಂದೆಗೆ ನಾನು ವಾರಕ್ಕೆ 1 ದಿನವೇ ಬಾರದಿದ್ರೆ ಸರ್ ಅವರ ಮನೆಗೆ ಹೋಗಿ ನಾನು ನಡ್ಕೊಂಡ್ಬರ್ಬೇಕು. ನಾವು ಮೊದಲು ಬಸ್ ಇರಲಿಲ್ಲ ಇಲ್ಲಿ, ಬೆಳವಾಯಿಂದ ಕಾಂತಾವರಕ್ಕೆ, ಕಾಂತಾವರ ಬಿಡುವಾಗ ಅವರೊಟ್ಟಿಗೆ ಬರೋದು. ಏನಾದರೂ ಹೆಚ್ಚು ಕಡಿಮೆ ಆದ ಕೂಡಲೇ ಸುಲೇಮಾನ್ ಅಂತ ಒಂದು ಆತ್ಮೀಯವಾದಂಥ ವಿದ್ಯಾರ್ಥಿ ಕರೆದಾಗ ನಾನು ಬಾರದಿದ್ದರೆ ನನ್ನ ತಪ್ಪಾಗ್ತದೆ ಎಂಬ ದೃಷ್ಟಿಯಲ್ಲಿ ನಾನು ಇದಕ್ಕೆ ಅಟೆಂಡ್ ಆದೆ. ನಿಜವಾಗಿ ನಾನು ಕೂಡ ಯಾವುದೇ ಸಭೆ ಸಮಾರಂಭ ಆರ್ಭಟ ಅಬ್ಬರ ಅಲಂಕಾರಕ್ಕೆ ಪ್ರಾಶಸ್ತ್ಯ ಕೊಡುವಂಥ ವ್ಯಕ್ತಿ ನಾನಲ್ಲ. ಇನ್ನೊಂದು ಒಳ್ಳೆಯ ಇವತ್ತಿನ ಒಂದು ನಾನು ಕಂಡುಕೊಂಡ ವಿಷಯ ಏನಂದರೆ, ಈಗ ಧರ್ಮಗುರುಗಳು ಅವರೇ ಸ್ವತಃ ರಕ್ತದಾನ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಏನು ನಾನು ಇಂಗ್ಲೀಷಲ್ಲಿ ಒಂದು ಪ್ರಾಕ್ಟೀಸ್ ಈಸ್ ಬೆಟರ್ ದ್ಯಾನ್ ಪ್ರಿಸಿಪ್ಸ್ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಈಸ್ ಬೆಟರ್ ದ್ಯಾನ್ ಪ್ರಿಸಿಪ್ಸ್. ಬೋಧನೆ ಎಲ್ಲರೂ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತ ಕೆಲಸ ಅವರು ಮಾಡಿದ್ದಾರೆ. ಇದು ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಉದ್ಘಾಟನೆ ಎಂಬುದಾಗಿ ನಾನು ಎಣಿಸಿದ್ದೇನೆ. ಅದರಿಂದ ಹೆಚ್ಚೇನು ನಾನು ಈಗ ಮಾತಾಡೋದೇ ಇಲ್ಲ. ಬಟ್ ನನಗೆ ಕ್ಲಾಸ್ ಕೊಟ್ಟರೆ ಮಾತ್ರ ಕಂಟಿನ್ಯೂಸ್ 3 ಗಂಟೆ 4 ಗಂಟೆ ಮಾತಾಡ್ತೇನೆ. ಬಿಕಾಸ್ ಐ ಆಮ್ ಎ ಟೀಚರ್, ನಾಟ್ ಎ ಆರೇಟರ್. ನಾನು ಯಾವಾಗಲೂ ಹೇಳೋದು, ಐ ಆಮ್ ಎ ಕ್ಲಾಸ್ ಟೀಚರ್, ನಾಟ್ ಎ ಪಬ್ಲಿಕ್ ಮಾಡ್ಕೊಂಡು ನಮಗೆ ಯಾವುದೇ ರೀತಿಯ ಇನ್ನೊಂದು ಹೇಳೋದಾದ್ರೆ, ನಾನು ಯಾವುದೇ ರೀತಿಯ ಪ್ರಶಸ್ತಿಗೆ ಅರ್ಜಿಯೂ ಆಗಲಿಲ್ಲ. ಕನಿಷ್ಠ ಒಂದು ಪ್ರಶಸ್ತಿ ಜನಮೆಚ್ಚಿದ ಮಗ ಕೂಡ ನನಗೆ ಸಿಕ್ಕಲಿಲ್ಲ. ನಾನು ಅದಕ್ಕಾಗಿ ಹೋಗಲಿಲ್ಲ. ಶಾಲೆ ಬಿಟ್ಟು ನಾನು ಆ ಕಡೆ ಹೋಗ್ತಿದ್ದಾಗಿ 25 ವರ್ಷ ಮಕ್ಕಳು ಮತ್ತೆ ಹೆತ್ತವರ ಧನ ಸಹಾಯದ ಮೂಲಕ ದೊಡ್ಡವರು ನಾನು ಹೇಳೋದು. ಅದಕ್ಕೆ ಹೇಳಿದೆ, ಕ್ರಿಯೇಟ್ ನೋ ಮ್ಯಾನ್ ಆಫ್ ಗ್ರೇಟ್ನೆಸ್ ಬಟ್ ಎಲವೇಟ್. ದೊಡ್ಡವರನ್ನು ನೀನು ಇದು ಮಾಡಬೇಡ, ಎಲವೇಟ್ ಸೊಸೈಟಿ. ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ ನನಗೆ ಹೆಗಲು ಕೊಟ್ಟು ಆ ಶಾಲೆಯ ಸಂಪೂರ್ಣ ಅಭಿವೃದ್ಧಿ ಕಾರಣವಾದಂಥ ಸುಲೇಮಾನ್. ಧನ ಸಹಾಯ ಮಾತ್ರ ಅಲ್ಲ, ಕರೆಯನಗಡಿಯಿಂದ ಆ ಕಡೆಯಿಂದ ಎಲ್ಲ ಹೇಳ್ಕೊಂಡ್ಬರೋದು. ಇವತ್ತಿಗೂ ಕೂಡ ಕಾಂತ ಅವರದ ಪ್ರಾಥಮಿಕ ಶಾಲೆಯ ಟೀಚರ್ಸ್ಗಳಿಗೆ ಸಂಬಳ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ನಮ್ಮಲ್ಲಿ ಏನಿಲ್ಲ ಅಂತ. ಇಂತಹ ಒಬ್ಬ ವ್ಯಕ್ತಿ, ಇದು ವ್ಯಕ್ತಿ ಅಲ್ಲ ಶಕ್ತಿ ಎಂಬುದಾಗಿ ಹೇಳುತ್ತಾ ನನ್ನನ್ನು ಆಹ್ವಾನಿಸಿ ನಂಗೆ ಉಪದ್ರ ಕೊಟ್ಟದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲವೂ ಬೇರೆ ಬೇರೆಯಾದರೂ ಹೃದಯ ಮಾತ್ರ ಒಂದಾಗಿರಲಿ. ಖಂಡಿತವಾಗಿಯೂ ಶಿಷ್ಯನ ಬಗ್ಗೆ ಕೊಂಡಾಡಿ ಮಾತಾಡಿದ, ಜೀವನ ಸವೆಸದೆ ಬದುಕನ್ನ ಅನುಭವಿಸಿದ ಏಕ ವ್ಯಕ್ತಿತ್ವ ಶ್ರೀಯುತ ಸುಂದರ್ರಾವ್ ಅವರು. ದಯವಿಟ್ಟು ನಿಮ್ಮೆಲ್ಲರನ್ನು ಪ್ರೋತ್ಸಾಹದ ಚಪ್ಪಾಳೆ ಸರ್. ವೆರಿ ಗುಡ್, ಅದ್ಭುತವಾದಂತ ಮಾತು, ಬಹಳಷ್ಟು ಸಂತಸವಾಗಿದೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ವಿದ್ಯಾದಾತಿ ವಿನಯ, ವಿನಯಾದಾತಿ ಪಾತ್ರತಾಂ ಧರ್ಮ ಪ್ನೋತಿ ತಥಾ ಸುಖಂ. ವಿದ್ಯೆಯಿಂದ ವಿನಯವನ್ನು, ವಿನಯದಿಂದ ಯೋಗ್ಯತೆಯನ್ನು, ಯೋಗ್ಯತೆಯಿಂದ ಉತ್ತಮ ಸಮಾಜವನ್ನು ಕಂಡಂತ ಬ್ಲೋಸಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದರ ವ್ಯವಸ್ಥಾಪಕರಾದಂತಹ ಸೈಮನ್ ಮಸ್ಕಟ್ ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಹಾರೈಸಿದರು. ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಹಾಗೂ ಎಜಿ ಹಾಗೂ ಆಳ್ವಾಸ್ ಕಾಲೇಜ್ ಹಾಸ್ಪಿಟಲ್ನ ಎಲ್ಲ ಇಲ್ಲಿ ನೆರೆದಿರುವ ಡಾಕ್ಟರ್ಸ್ಗಳಿಗೆ, ಕಲಂದರ್ ಟ್ರಸ್ಟಿನ ಅಭಿಮಾನದಿಂದ ರಕ್ತದಾನಕ್ಕೆ ಬಂದಿರುವ ಎಲ್ಲರಿಗೂ ಹಾಗೂ ಪ್ರತ್ಯೇಕವಾಗಿ ನಾನೀಗ ನೆನಪಿಸುವುದೇನೆಂದರೆ, ಪ್ರವೀಣ್ ಜೈನ್ ರಕ್ತ ಶಿಬಿರ ಅಂತ ಬೆಳವಾಯಲ್ಲಿ ನೆನಪಿಸುವುದಾದರೆ ಅದು ಪ್ರವೀಣ್ ಜೈನ್. ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಹೆಚ್ಚು ಮಾತನಾಡದೆ
ಸುಲೇಮನ್ ಸಾಹೇಬರ ನೇತೃತ್ವದಲ್ಲಿ ಇಷ್ಟೊಂದು ಚೊಕ್ಕವಾಗಿ ಒಂದು ಸಮಾಜಕ್ಕೆ ಅತಿ ಅಗತ್ಯವಾದಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಆ ಶ್ರೀದೇವರು ಸದಾ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಲಿ, ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ. ಇಂಥ ಮನಸ್ಸು ಇನ್ನು ಮುಂದಿನ ದಿನಗಳಲ್ಲೂ ನಿಮ್ಮ ಎಲ್ಲ ಈ ಸದಸ್ಯರಲ್ಲಿ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ, ನಮ್ಮಿಂದ, ನಮ್ಮ ಸಮಾಜದಿಂದ, ಬೆಳವಾಯಿಂದ ಎಲ್ಲ ನನ್ನಿಂದ ಏನು ಸಹಕಾರ ನಿಭಾಯಿಸ್ತೀರಿ ಸದಾ ನಾನು ಕೊಡಲು ಸಿದ್ಧನಿದೆ ಅಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ವಂದನೆಗಳು. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿರುವಂತಹ ನಮ್ಮ ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ ಹಾಗೂ ನಮಸ್ಕಾರ. ಕಲಂದರ್ ಚಾರಿಟಬಲ್ ಟ್ರಸ್ಟ್ ಬೆಲುವಾಯಿ, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ, ಎಜೆ ಆಸ್ಪತ್ರೆ ರಕ್ತನಿಧಿ, ರೋಟರಿ ರಕ್ತನಿಧಿ ಆಲ್ವಾಸ್ ಮೂಡಬಿದ್ರೆ, ಆಲ್ವಾಸ್ ಆರೋಗ್ಯ ಕೇಂದ್ರ ಮೂಡಬಿದ್ರೆ, ಇದರ ಒಟ್ಟಿಗೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ 127ನೇ ಬೃಹತ್ ರಕ್ತದಾನ ಶಿಬಿರ ಇಲ್ಲಿ ಬೆಲುವಾಯಿಲಿ ನಡೆಯುವುದು ನಮಗೆ ತುಂಬಾ ಹೆಮ್ಮೆಯ ವಿಷಯ ಆಗಿದೆ. ಅಲ್ಹಮ್ದುಲಿಲ್ಲಾ, ನಮಗೆ ಕಲಂದರ್ ಚಾರಿಟಬಲ್ ಟ್ರಸ್ಟ್ ಅವರು ಇದು 2ನೇ ಕ್ಯಾಂಪ್ ನಮಗೆ ಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬಾ ಸಂತೋಷದ ವಿಷಯ. ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ಅವರು ನಮಗೆ ಕರೆದು ನಮಗೆ ಇನ್ನೊಂದು ಕ್ಯಾಂಪ್ ಅನ್ನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಸುಲೇಮಾನ್ ಶೇಖರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ಮಾಡಿದಂತಹ ಕೆಲವು ಕಾರ್ಯಗಳ ಬಗ್ಗೆ, ಕಲಂದರ್ ಚಾರಿಟಬಲ್ ಟ್ರಸ್ಟ್ ನ ಬಗ್ಗೆ ನಮ್ಮ ಮಾಸ್ಟರ್ ಅವರು ಹೇಳಿದರು, ಅದೇ ತರ ಅವರು ಹೇಳಿದರು, ಎಲ್ಲ ವಿಷಯವೂ ನಿಮಗೆ ತಿಳಿಸಿದ್ದಾರೆ. ಇನ್ಶಾ ಅಲ್ಲಾಹ್ ಒಳ್ಳೆ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವು ಇನ್ನು ಮುಂದಕ್ಕೂ ನಡೆಯಲಿ. ಅದೇ ತರ ನೀವು ವರ್ಷ ವರ್ಷ ಇಂಥ ಕಾರ್ಯಕ್ರಮ ನಡೆಸಿ ಬನ್ನಿ. ಅದೆಷ್ಟೋ ನೀವು ಉತ್ತಮ ಕಾರ್ಯಗಳನ್ನು ಮಾಡಿದ್ದೀರಾ. ಇಂದು ಕೂಡ ಇಂಥ ಈ ರಕ್ತದಾನ ಶಿಬಿರವು ತುಂಬಾ ಒಳ್ಳೆ ಉತ್ತಮವಾದ ಕಾರ್ಯಕ್ರಮವಾಗಿದೆ. ಅದಕ್ಕೆ ನಾವು ಹೇಳಲು ಹೆಮ್ಮೆ ಪಡ್ತೇವೆ. ಏನೆಂದರೆ 127 ಕ್ಯಾಂಪ್ ಮಾಡೋದ್ರಿಂದ ಅಷ್ಟು ಸುಲಭವಿಲ್ಲ. ಯಾವುದೇ ಆಸ್ಪತ್ರೆಗಳಿಗೆ ಹೋಗಿ ನೀವು ರಕ್ತನಿಧಿ, ರಕ್ತ ಬ್ಯಾಂಕ್ ನ ಹೊರಗೆ ನಿಲ್ಲಿ. ನಮ್ಮ ಗೋಪಾಲಕೃಷ್ಣ ಅವರಿದ್ದಾರೆ, ಅವರಿಗೆ ಅನುಭವ ಇದೆ. ನಾವು ಅವರ ಹತ್ರ ಸೇರಿ ಮಾಡುವ ಕಾರ್ಯಕ್ರಮ ನಮಗೆ ತುಂಬಾ ಅನುಭವ ಆಗಿದೆ. ಏನೆಂದರೆ ಒಂದು ರಕ್ತಕ್ಕಾಗಿ ಪರದಾಡುವುದು ನೋಡಿದರೆ ನಿಜವಾಗಲು ಮೈ ಚುಮ್ಮೆಳ್ತಾರೆ. ಅದೆಷ್ಟೋ ಜನರು ನಾವು ರಕ್ತ ಕೊಟ್ಟು ಕೂಡ ಬದುಕಲು ಆಗುದಿಲ್ಲ. ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ನಮ್ಮ ಎಕ್ಕೂರು ಭಾಗದಿಂದ ಒಂದು ಹೆಂಗಸು ರಕ್ತಸ್ರಾವ ಆಗಿ ಸಾಧಾರಣ 40-50 ಯೂನಿಟ್ಗಳನ್ನು ನಾವು KMC ಹಾಸ್ಪಿಟಲ್ ಅರೇಂಜ್ ಮಾಡಿ ಕೊಟ್ಟಿದ್ದೇವೆ. ಆದರೂ ಅವರನ್ನು ಬದುಕಿಸಲಿಕ್ಕಾಗಲಿಲ್ಲ. ಅಲ್ಲ, ಹೋಗ್ತಾ ಇತ್ತು, ರಕ್ತಸ್ರಾವ ಆಗ್ತಾ ಇತ್ತು. ಎಷ್ಟು ರಕ್ತ ಕೊಟ್ಟರು ಕೂಡ ಏನೊಂದು ಪ್ರಯೋಜನ ಆಗಲಿಲ್ಲ. ತುಂಬಾ ಬೇಸರ ಆಗ್ತದೆ. ಅದೇ ತರ ಮೊನ್ನೆ ಯಾಣಪ್ಪಯ್ಯ ಹಾಸ್ಪಿಟಲ್ ಒಂದು ಮಗು ಕೂಡ ಅವರಿಗೆ ಎರರ್ ಗ್ರೂಪ್ ಇದೆ, ರಕ್ತ ಆಗಿದೆ, ಮೈನಸ್ ಗ್ರೂಪ್. ಅದು ಕೊಟ್ಟು ಕೂಡ ಅವರನ್ನು, ಆ ಮಗುವನ್ನು ಬಚಾವ್ ಮಾಡ್ಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಒಂದು 7-8 ಯೂನಿಟ್ ಕೊಟ್ಟಿದ್ದಾರೆ, ಅದು ಎರರ್ ಗ್ರೂಪ್. ಆ ರಕ್ತ ಸಿಕ್ಕುವುದಿಲ್ಲ. ಎಲ್ಲಿಂದಲೋ ಡೋನರ್ಸ್ ಅನ್ನು ಕರೆದು ನಾವು ಕಳಿಸ್ತಾ ಇದ್ದೇವೆ, ಆದ್ರೂ ಪ್ರಯೋಜನ ಇಲ್ಲ. ಲಾಸ್ಟ್ ಟೈಮ್ ಒಂದು ಅಲ್ಲಿ ಆಯ್ತು 28 ಯೂನಿಟ್ ಕೊಟ್ಟು ಅದು ಸಹ ಬದುಕಲಿಲ್ಲ. ಅದು ಸಹ ಬದುಕಲಿಲ್ಲ. ಕೆಲವು ಇಂಥ ಸಂದರ್ಭ ನಮಗೆ ನೋಡ್ಲಿಕ್ಕೆ ಒದಗಿ ಬಂದಿದೆ, ಕೂಡಿ ಬಂದಿದೆ ನಮಗೆ. ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಅದಕ್ಕೆ ಹೇಳ್ತಿದ್ದೇನೆ, ಒಂದು ರಕ್ತ ಎಂದರೆ ನೀವು ಅಷ್ಟು ನ್ಯಾಗ್ನೆಟ್ ಮಾಡಬೇಡಿ. ಕೆಲವು ಸಮಯದಲ್ಲಿ ರಕ್ತ ಸಿಕ್ಕುವುದಿಲ್ಲ ಅಂತ ಎರರ್ ಗ್ರೂಪ್ ಆಗಿರ್ತದೆ. ಅದಕ್ಕೆ ನಾವು ಎರರ್ ಗ್ರೂಪ್ ಇದೆ, ಕೆಲವು ಇರ್ತಾರೆ ಮೈನಸ್ ಗ್ರೂಪ್, A ಮೈನಸ್, B ಮೈನಸ್, AB ನೆಗೆಟಿವ್ ಅಂತ ಹೇಳ್ತಾರೆ. ಇಂಥ ಗ್ರೂಪ್ಗಳು ಸಿಕ್ಕುದಿಲ್ಲ. ಅವರ ನಾವು ಮೊಬೈಲ್ ಅಲ್ಲಿ ನಂಬರ್ ಆಡ್ ಮಾಡಿ ಇಡ್ತೇವೆ. ಸಮಯ ಅವಕಾಶ ಬಂದಾಗ ಅವರನ್ನು ನಾವು ಕರೀತೇವೆ. ಅದೆಷ್ಟೋ ಜನರು ಅವರ ಕೆಲಸದಲ್ಲಿ ಇರ್ತಾರೆ, ಬರಲು ಕೇಳುದಿಲ್ಲ. ಮತ್ತು ಮಗುವಿಗೆ ಆಗಲಿ ಹೆಂಗಸಿಗೆ ಆಗಲಿ ಅರ್ಜೆಂಟ್ ರಕ್ತದ ಅವಶ್ಯಕತೆ ಇರ್ತದೆ. ಅವರು ನಾನು ಕೆಲಸದಲ್ಲಿದ್ದೇನೆ ಮತ್ತೆ ಬರ್ತೇನೆ ಅಂತ ಹೇಳ್ತಾರೆ. ಇಂಥ ಅವಶ್ಯಕರು ಕೂಡ ನಮಗೆ ಕೂಡಿ ಬಂದಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ, 127 ಕ್ಯಾಂಪ್ ಅಂದರೆ ನಾವು ಹೇಳಿದ ಹಾಗೆ ಅಷ್ಟು ಸುಲಭವಿಲ್ಲ. ಒಂದು ಕ್ಯಾಂಪ್ ಮಾಡುವುದೆಂದರೆ ಅದಕ್ಕೆ ನಾವೆಲ್ಲ ತಯಾರು ಮಾಡಬೇಕು, ಡೋನರ್ಸ್ ರೆಡಿ ಮಾಡಬೇಕು. ಅದು ಕೆಲವು ಕೆಲಸ ಇದೆ. ನಮ್ಮದು ಇವತ್ತಿನ ಈ ಕ್ಯಾಂಪ್ ಇಲ್ಲಿ ಕೂಡ ಮುಲ್ಕಿಯಲ್ಲಿ ನಡೀತಾ ಇದೆ, 2 ಕಡೆಯಲ್ಲಿ ನಡೀತಾ ಇದೆ. ನಮ್ಮ ವರ್ಕರ್ಸ್ ಯಾರು ಇಲ್ಲ ಇವತ್ತು, ಇವತ್ತೆಲ್ಲ ಕೆಲವು ಅಲ್ಲಿ ಹೋಗಿದ್ದಾರೆ. ನಿನ್ನೆ ಕೂಡ ಇತ್ತು ಮುಖದಲ್ಲಿ. ಹಾಗೆ ಜಾಸ್ತಿ ಮಾಡಲು ನಿಶ್ಚಿಸಿಲ್ಲ. ನಾವು ಸಾಧಾರಣ 127 ಕ್ಯಾಂಪ್ ಅಲ್ಲಿ 1000 ಯೂನಿಟ್ಗಳು ಅಷ್ಟು ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ, ಮಣಿಪಾಲದಲ್ಲಿ, ಉಡುಪಿಯಲ್ಲಿ, ಮಂಗಳೂರಿನ ವಿವಿಧ ಆಸ್ಪತ್ರೆ, ದಾರ್ಲಕಟ್ಟೆ ಎಲ್ಲ ಕಡೆಯಲ್ಲಿ ನಾವು ಸ್ಟಾಕ್ ಮಾಡಿಟ್ಟಿದ್ದೇವೆ.
ನಮ್ಮ ಅರೇಂಜರ್ಸ್ಗಳಿದ್ದಾರೆ. ನೀವು ಯಾವುದೇ ಟೈಮಲ್ಲಿ ನಮಗೆ ನೀವು ಇಲ್ಲಿ ಏನು ಇದಿಲ್ಲ ಅಂದರೆ ಬೆಳವಾಯಿ ಇಲ್ಲಿಯ ಗ್ರೂಪ್ ಇದೆ, ಬರ್ತಾ ಇರ್ತಾರೆ. ಆವಾಗ ನೀವು ಯಾವುದೇ ಸಮಯದಲ್ಲಿ ರಕ್ತದ ಬೇಕಾದಾಗ ತಿಳಿಸಿದರೆ ಸುಲೇಮಾನ್ ಶೇಖರ್ ಅವರು ಕೂಡ ಅದರ ಬಗ್ಗೆ ತಿಳಿಸ್ತಾರೆ. ಯಾವಾಗಲೂ ಬೇಕಾದ್ರೆ ನೀವು ತಿಳಿಸಿ, ನಾವು ನಿಮಗೆ ಆ ರಕ್ತದ ಮಾಡಿಕೊಡ್ಬೇಕು ಇನ್ಶಾ ಅಲ್ಲಾಹ್. ಹೆಚ್ಚಿಗೆ ಮಾತನಾಡಲು ಇಚ್ಛಿಸುವುದಿಲ್ಲ. ಅಲ್ಲಾಹನು ನಮ್ಮೆಲ್ಲರನ್ನು ಈ ಲೋಕದಲ್ಲಿ ಪರಲೋಕದಲ್ಲಿ ಕಾಪಾಡಲೆಂದು ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ನ ಎಲ್ಲ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿ ಎರಡು ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ನಜೀರ್ ಹುಸೇನ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಸುಂದರ ಬದುಕನ್ನು ಗಡಿ ಭಾಗದಲ್ಲಿ ನಿದ್ರೆ ಊಟ ಏನೂ ಇಲ್ಲದೆ ಕಾಯ್ತಿರ್ತಕ್ಕಂಥ ಅವರು ವ್ಯಕ್ತಿತ್ವ ಆಲ್ವಾಸ್ ಹೆಲ್ತ್ ಸೆಂಟರ್ ಇದರ ಆಡಳಿತಾಧಿಕಾರಿ ಮಾಜಿ ಸೈನಿಕರಂತ ಶ್ರೀಯುತ ಭಾಸ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನು ಹಾರೈಸಬೇಕು. ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಬೆಲ್ವಾಯಿ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇವರು ಆಯೋಜಿಸಿದಂತ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಹಳ ಉತ್ತಮವಾಗಿ ಬಹಳ ವಿಜೃಂಭಣೆಯಿಂದ ನಡೆಯಬೇಕೆಂಬ ಆಶೆ ಇದು. ಹಾಗೂ ಇಲ್ಲಿ ಸೇರಿದಂತ ಗಣ್ಯರಿಗೆ ಮತ್ತು ದಾನಿಗಳಿಗೆ ನನ್ನ ಅಭಿನಂದನೆ ಹೇಳುತ್ತಾ, ಇನ್ನಷ್ಟು ದಾನಿಗಳು ಬಂದು ಇದು ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಹಾಗೂ ಕೇವಲ ಬೆಳವಲ್ಲಿ ಮಾತ್ರ ಅಲ್ಲದೆ ಹಳ್ಳಿಗಳಲ್ಲಿ ಕೂಡ ಇದನ್ನು ವಿಸ್ತರಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ನಮಗೆ ಹತ್ತಿರವಾದ ಆಸ್ಪತ್ರೆ ಅಂದರೆ ಮೂಡುಬಿದ್ರೆ, ನಮಗೆ ತುಂಬಾ ರಕ್ತದ ಅವಶ್ಯಕತೆ ಇರುತ್ತದೆ. ಮೂಡುಬಿದ್ರೆ ಅಂದರೆ ಸಾಧಾರಣ ಕಾರ್ಕಳ, ಸಿತ್ತಾಡಿ, ನಾರಾವಿ, ಈ ಕಡೆ ವೇಣೂರು, ಕಿನ್ನಿಗೋಳಿ ಈ ಏರಿಯಾಕ್ಕೆ ಬೇಕಾದದ್ದು ಬ್ಲಡ್ ಬ್ಯಾಂಕ್ ಅಂದರೆ ಮೂಡುಬಿದ್ರೆ ಮಾತ್ರ ನಮ್ಮದು. ಇಲ್ಲಿ ತುಂಬಾ ಬ್ಲಡ್ ಕೊರತೆ ಇರ್ತದೆ. ನಾವು ಆಗಾಗ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ನಮಗೆ ನೀವು ಸಹಕರಿಸಬೇಕಾಗಿ ನಾ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಈ ದಿನದ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯೋಜಿಸಿ ನಮ್ಮನ್ನು ಕರೆಸಿ ನಮ್ಮ ಆಸ್ಪತ್ರೆಗೆ ಬ್ಲಡ್ ಕೊಡಿಸಿದಂತ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ. ವಿದ್ಯಾರ್ಥಿಯಾಗಿರ್ತಕ್ಕಂಥ ಇದರ ಕಾರ್ಯದರ್ಶಿ ಶ್ರೀಯುತ ಕೃಷ್ಣನಾಯ್ಕ ಈ ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನು. ತಾನು ಬದುಕುವುದರ ಜೊತೆಗೆ ಸಮಾಜದ ಒಳಿತಿನ ಕಡೆಗೂ ಚಿಂತನೆಯನ್ನು ನಡೆಸಿದಾಗ ನಮ್ಮ ಜೀವನವು ಸಾರ್ಥಕತೆಯನ್ನು ಪಡೆಯುತ್ತದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ನವರು ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಸಮಾಜಮುಖಿಯಾದಂತಹ, ಸಮಾಜ ಕಳಕಳಿಯುಳ್ಳಂತಹ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ನಡೆದಾಗ ಚದುರಿ ಹೋದ ಸಮಾಜವನ್ನು ಒಂದುಗೂಡಿಸಿದಂತಾಗುತ್ತದೆ, ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಿದಂತಾಗುತ್ತದೆ, ಮತ್ತಷ್ಟು ಸಹೋದರತೆ ಮತ್ತು ಸಹಬಾಳ್ವೆಯನ್ನು ನಡೆಸಿದಂತಾಗುತ್ತದೆ ಎಂಬ ಒಂದು ಮಾತನ್ನು ಹೇಳುತ್ತಾ ಈ ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ನ ಮೂಲಕ ಇನ್ನಷ್ಟು ಇಂತಹ ಸೇವಾ ಮನೋಭಾವದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮೂಡಿ ಬರಲಿ, ಎಲ್ಲರಿಗೂ ಒಂದು ಆಶಾ ಮನೋಭಾವನೆಯ ಒಂದು ಕೈಂಕರ್ಯಗಳು ಈ ಸಂಘಟನೆಯ ಮೂಲಕ ನಡೀಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಬಂಧುಗಳು. ಕೂಡ ಈ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ಬನ್ನಿ. ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಅವರು ಇಲ್ಲಿ ಬಂಧು ಸಹಯೋಗ ಪದಾಧಿಕಾರಿಗಳಿಗೆ, ಕಲಂದರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರು ಆಯೋಜಿಸಿದ ಇವತ್ತಿನ ಈ ರಕ್ತದಾನ ಶಿಬಿರ ಒಂದು ಒಳ್ಳೆ ಕಾರ್ಯ. ಒಬ್ಬ ವ್ಯಕ್ತಿಯ ಜೀವವನ್ನು ರಕ್ಷಿಸಿದರೆ ಸಕಲ ಮಾನವ ಕೋಟಿಯ ಜೀವ ರಕ್ಷಣೆ ಮಾಡಿದಂತೆ ಎಂದು ಒಂದು ಕುರಾನಿನ ಆಯತನ್ನು ಇದರಲ್ಲಿ ಬರೆದಿದ್ದಾರೆ. ಇದು ಅಕ್ಷರಶ ಸತ್ಯ. ಮನುಷ್ಯನೇ ಉಪಯೋಗ ಆಗ್ಬೇಕು. ರಕ್ತಕ್ಕೆ ಒಂದೇ ಕಲರ್, ಅದು ಕೆಂಪು. ಮನುಷ್ಯ ಅದರಲ್ಲಿ ಜಾತಿ ಮತ ಭೇದ ಇರುವುದಿಲ್ಲ. ಇದೊಂದು ಒಳ್ಳೆಯ ಕಾರ್ಯ.
ಹಮ್ಮಿಕೊಂಡಿರುತ್ತಾರೆ ಹಾಗೂ ಕಲಂದರ್ ಚಾರಿಟಬಲ್ ಟ್ರಸ್ಟ್ ಇದರ ಮೊದಲು ಸಹ ಬೆಳವಾಯಿ ಗ್ರಾಮದಲ್ಲಿ ಹಲವು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ. ಅವರಿಗೆ ನಾನು ಶುಭ ಹಾರೈಸುತ್ತಾ ಈ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಶುಭ ಕೋರುತ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನನ್ನ ಸ್ನೇಹಿತರು ಮತ್ತು ರಕ್ತದಾನಿಗಳಿಗೆ ವಂದನೆಗಳು. ರಕ್ತದಾನದ ಬಗ್ಗೆ ಸಂಶೋಧನವರು ಒಂದು ಇಂಚು ತಪ್ಪದೆ ಅಷ್ಟು ಸ್ಪಷ್ಟವಾಗಿ ಒಂದು ನಿಖರವಾಗಿ ಪ್ರತಿಯೊಂದು ವಿಷಯಗಳನ್ನು ತಿಳಿಸಿದ್ದಾರೆ. ಕೇವಲ ಇವನ್ನು ರಕ್ತದ ನಾವು ಚಾರ್ಜ್ ಯಾಕೆ ತಗೊಳ್ತೇವೆ ಅಂತ ಅಷ್ಟು ಚಂದವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ನೀವು ಇದು ಏನು ಡೊನೇಷನ್ ಬಗ್ಗೆ ಅವೇರ್ನೆಸ್ ಏನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೇವೆ. ಹಾಗೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಏನ್ ಕಲೆಕ್ಟ್ ಆಗ್ತಾ ಉಂಟು ಈಗ ಸದ್ಯಕ್ಕೆ ನಮ್ಗೆ ಈಗ ಪೇಷಂಟ್ಸ್ ಗಳಿಗೆ ವೇಟಿಂಗ್ ಅಲ್ಲಿ ಇರೋ ಸಂದರ್ಭಗಳು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೇವೆ. ಇವತ್ತಿನ ಕೂಡ ಕೆಲವೊಂದು ಕಾಂಪೊನೆಂಟ್ಸ್ ಆಗಿರ್ಬೋದು, ಪ್ಲೇಟ್ಲೆಟ್ ಅಂತ ನಾವು ಏನ್ ಹೇಳ್ತೇವೆ, ಕೇವಲ 5 ದಿನ ಮಾತ್ರ ಇಡ್ಬೋದು. ಅದರ ಅವಶ್ಯಕತೆ ಯಾವಾಗ್ಲೂ ಇರುತ್ತೆ. ಇವನ್ ನಮ್ಮಲ್ಲಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತನೂ ಅಂದ್ರೆ ತಂತ್ರಜ್ಞಾನದಿಂದ ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ರೆ ಈಗ ಟೆಕ್ನಾಲಜಿ ಹೇಗೆ ಬಂದಿದೆ ಅಂದ್ರೆ ಆನ್ಲೈನ್ ಆಗಿ ನೀವೀಗ ರಕ್ತ ಕೊಡೋದೊಂದು ರಕ್ತ ಏನ್ ಕೊಡ್ತೀರಾ ಡೈರೆಕ್ಟ್ ಮಿಷಿನ್ ಅಲ್ಲಿ ಹೋಗಿ ಸಪರೇಟ್ ಆಗಿ ಬೇಕಾಗುವಂತ ಕಾಂಪೊನೆಂಟ್ಸ್ ಲೈಕ್ ಪ್ಲೇಟ್ಲೆಟ್ ಮಾತ್ರ ಸಪರೇಟ್ ಆಗಿ ಮತ್ತೆ ಕೆಂಪು ರಕ್ತ ಮತ್ತೆ ನಿಮ್ದು ಪ್ಲಾಸ್ಮಾ ಏನಿದೆ ರಿಟರ್ನ್ ಹೋಗೋ ಸಹಿತನೂ ತಂತ್ರಜ್ಞಾನ ಬಂದಿದೆ. ಹೆಲ್ಪಿಯರ್ ಕಾರ್ಯಕರ್ತರು ಸಾಕಷ್ಟು ಜನ ಬಂದು ಕೊಟ್ಟಿದ್ದಾರೆ. ಅಡ್ಮಿನ್ಗಳೇ ಸುಮಾರು ಜನ ಬಂದು ನಮ್ಮಲ್ಲಿ ಕೊಟ್ಟಿದ್ದಾರೆ. ಇವನ್ ಇನ್ನು ಆ ಅವೇರ್ನೆಸ್ ಕೂಡ ಇನ್ನು ಬ್ಲಡ್ ಹೆಲ್ತ್ ಕೇರ್ ಪ್ರತಿಯೊಂದು ಇದರಲ್ಲಿ ಸಾರಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಾಗ್ದಾನ. ಅದೇ ರೀತಿ ಮನುಷ್ಯ ಸುಖವಾಗಿರುವುದು ಮರಣದ ನಂತರ ಜನ ನಮ್ಮನ್ನ ನೆನಪಿಸ್ಕೋಬೇಕಾದ್ರೆ ಎರಡರಲ್ಲಿ ಒಂದನ್ನ ಮಾಡಬೇಕು. ಒಂದು ಓದಬಹುದಾದನ್ನ ಬರೆಯಬೇಕು, ಇಲ್ಲವೇ ಬರೆಯುವಂತದ್ದನ್ನ ಮಾಡಬೇಕು. ಎರಡನ್ನೂ ಕೂಡ ಮಾಡಿದಂತ ಕಲಂದರ್ ಚಾರಿಟಬಲ್ ಟ್ರಸ್ಟ್ ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಕೊನೆಯ ಕ್ಷಣ ಅಂತಿಮ ಕ್ಷಣ ಧನ್ಯವಾದ ಸಮರ್ಪಣೆ ನಮ್ಮ ಕೋಶಾಧಿಕಾರಿ ಸತ್ತಾರ್ ಅವರಿಂದ ಧನ್ಯವಾದ ಸಮರ್ಪಣೆಯೊಂದಿಗೆ ನಮಸ್ತೆ. ನೆರೆದಂತ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಬಹಳಷ್ಟು ಆದರದಿಂದ ಗೌರವಿಸುತ್ತಾ ಇಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲು ನಮಗೆ ಸಹಕಾರವನ್ನು ನೀಡಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಬಹಳಷ್ಟು ಆದರದಿಂದ ಗೌರವಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ವಿರಾಮ ಕೋರುವುದರ ಮೂಲಕ ರಕ್ತದಾನಿಗಳಿಗೆ ಹೆಚ್ಚಿನ ಒಂದು ಉತ್ತೇಜನವನ್ನು ನೀಡುವಂತಹ ಒಂದು ಅವಕಾಶಕ್ಕಾಗಿ ನೀವೆಲ್ಲರೂ ನಮ್ಮ ಜೊತೆ ಸಹಕರಿಸಿ ಎನ್ನುವಂತಹ ಒಂದು ಮಾತಿನೊಂದಿಗೆ ನಾನು ಬಂದಂತ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಒಂದೇ ವಾಕ್ಯದಲ್ಲಿ ನಾನು ಬಹಳಷ್ಟು ಆದರದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಮತ್ತು ಆಳ್ವಾಸ್ ಹೆಲ್ತ್ ಕೇರ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಬ್ಲಡ್ ಹೆಲ್ತ್ ಕೇರ್ ತಂಡಕ್ಕೆ ನಮ್ಮ ಊರಿಗೆ ಬಂದು ನೀವು ಸಹಕಾರ ಕೊಟ್ಟಿದ್ದೀರಿ, ಸೇವೆಯನ್ನು ಕೊಟ್ಟಿದ್ದೀರಿ. ಖಂಡಿತ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ಮತ್ತು ನಾವು ಇಡೀ ಕಲಂದರ್ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ನಾನು ತಮ್ಮೆಲ್ಲರನ್ನು ಆರ್ಥಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಕಡೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಾವು ನಮ್ಮನ್ನು ಕ್ಷಮಿಸಬೇಕಂತ ಹೇಳಿ ಖಂಡಿತವಾಗಿ ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲರಿಗೆ ಶುಭವಾಗಲಿ.